ಆತ್ಮೀಯ ವೀಕ್ಷಕ ಬಾಂಧವರೇ, ಪುಸ್ತಕಗಳ ವಿಶೇಷ ಮಾತುಕತೆ ಕಾರ್ಯಕ್ರಮ. ಈ ಮಾತುಕತೆ ಕಾರ್ಯಕ್ರಮದಲ್ಲಿ ವಾರಕ್ಕೊಂದು ಕಾರ್ಯಕ್ರಮವನ್ನು ಸುರಕ್ಷಾ ಸಂಜೀವಿನಿ ಅಂದರೆ ನಿಮ್ಮ ಆರೋಗ್ಯಕ್ಕೊಂದು ಕೈಬಿಡಿ ಎನ್ನುವಂತಹ ಮಾಹಿತಿ ಕಾರ್ಯಕ್ರಮವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಖ್ಯಾತ ದಂತ ವೈದ್ಯರಾಗಿ, ಬರಹಗಾರರಾಗಿ, ಒಳ್ಳೆಯ ವಾಗ್ಮಿಯಾಗಿ ಅವರು ಪ್ರಸಿದ್ಧರು. ಪ್ರತಿ ವಾರಕ್ಕೊಂದು ಹೊಸಕುರಲ್ನ ವಿಶೇಷ ಮಾತುಕತೆಯಲ್ಲಿ ಈ ಒಂದು ಮಾಹಿತಿ ಕಾರ್ಯಕ್ರಮವನ್ನು ಹಂಚಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ವಿಶ್ವ ಮಧುಮೇಹಿಗಳ ದಿನ, ನವೆಂಬರ್ 14 ತಾರೀಕು. ಈ ಒಂದು ಮಧುಮೇಹ ಜಾಗೃತೆಯ ಬಗ್ಗೆ ಮಾಹಿತಿ ಮೂಡಿಸುವಂತಹ ಜಾಗೃತಿ ಮೂಡಿಸುವಂತಹ ಒಂದು ದಿನ. ಈ ದಿನದ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅವರನ್ನೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೇ, ನಾವು ಸರಣಿ ಕಾರ್ಯಕ್ರಮವನ್ನು ಸುರಕ್ಷಾ ಸಂಜೀವಿನಿ ಎನ್ನುವಂಥ ಹೆಸರಿನಲ್ಲಿ ಜನರಿಗೆ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಮಧ್ಯದಲ್ಲಿ ಇಂತಹ ವಿಶೇಷ ದಿನಗಳು ಬಂದರೆ ಆ ದಿನದ ಮಹತ್ವದ ಬಗ್ಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇವತ್ತು ವಿಶ್ವ ಮಧುಮೇಹಿಗಳ ದಿನ ಅಂತ ಹೇಳಿಕೊಂಡು ಆಚರಣೆ ಆಗ್ತದೆ. ವಿಶ್ವದೆಲ್ಲೆಡೆ ಈ ಕಾರ್ಯಕ್ರಮವನ್ನು ಆಚರಿಸ್ತಾರೆ. ಜನರಿಗೆ ಜಾಗೃತಿಯ ಒಂದು ತಿಳುವಳಿಕೆಯನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಜಾಗೃತಿ ತಿಳುವಳಿಕೆ ಮೂಡಿಸಬೇಕು ಅಂತ ಇದ್ದರೆ ಮಧುಮೇಹಕ್ಕೊಂದು ಮಹತ್ವ ಬೇಕು. ಈ ಮಧುಮೇಹ ದಿನ ಅಂತ ಹೇಳಿದರೆ ಏನು ಮಹತ್ವ, ಇದರ ಯಾವ ವರ್ಷದಿಂದ ಇದು ಆಚರಣೆಗೆ ಜಾರಿಗೆ ಬಂತು? ನೋಡಿ, ನವೆಂಬರ್ 14 ವಿಶ್ವ ಮಧುಮೇಹಗಳ ದಿನ ಅಂಥೇಳಿ ವಿಶ್ವದಾದ್ಯಂತ ಒಂದು ಜನರಲ್ಲಿ ಈ ಮಧುಮೇಹ ರೋಗ, ಸಿಹಿ ಮೂತ್ರ ರೋಗ ಅಂತ ಹೇಳ್ತೀವಿ, ಡಯಾಬಿಟಿಸ್ ಅಂತ ಹೇಳ್ತೇವೆ, ಈ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 1982ನಲ್ಲಿಯೋ 83ನಲ್ಲಿ ಈ ಅಭಿಯಾನವನ್ನು ಆರಂಭಿಸಿತು. ಯಾಕೆ ಅಂತ ಹೇಳಿದರೆ, ಈಗಿನ ಕಾಲದಲ್ಲಿ ಆರೋಗ್ಯವಂತ ಮನುಷ್ಯ ಅಂತೇಳಿ ಯಾರಿಗೂ ಸಿಗೋದು, ಎಲ್ಲರೂ ಏನಾದರೂ ಒಂದು ರೋಗದಿಂದ ಬಳಲ್ತಾ ಇದ್ದಾರೆ. ಈಗ ಈ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಅನ್ನೋದನ್ನು ನಾವೀಗ ವೈದ್ಯರು ಅದನ್ನು ರೋಗ ಅಂತ ಕನ್ಸಿಡರ್ ಮಾಡಲ್ಲ. ಅದನ್ನು ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೇವೆ, ಅಂದರೆ ಜೀವನ ಶೈಲಿಯ ಡಿಸಾರ್ಡರ್ ಅಂತ ಹೇಳ್ತೇವೆ. ಇದನ್ನು ರೋಗ ಅಂತ ಕನ್ಸಿಡರ್ ಮಾಡಿದರೆ ನಮಗೆ ಆರೋಗ್ಯವಂತ ಮನುಷ್ಯ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇತ್ತೀಚೆಗೆ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ವಿಶ್ವಸಂಸ್ಥೆಯ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರತಿ 5ನೇ ಮನುಷ್ಯ ಡಯಾಬಿಟಿಸ್ಗಿದೆ, ಪ್ರತಿ 6ನೇ ಮನುಷ್ಯ ಹೈಪರ್ ಟೆನ್ಷನ್ನಿಂದ ಬಳಲ್ತಾರೆ ಅಂತೇಳಿ ಒಂದು ಅಂಕಿಅಂಶಗಳಿಂದ ತಿಳಿದು ಬಂದಿದೆ. ಇದು ಹಾಗಿರುವಾಗ ಇದು ನಮ್ಮ ಜೀವನ ಶೈಲಿಗೆ ಪೂರಕವಾದಂಥ ಒಂದು ವಿಶೇಷವಾದಂಥ ದೈಹಿಕ ಪರಿಸ್ಥಿತಿ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಇದರಲ್ಲಿ ಜನರಿಗೆ ಈ ಹೆಚ್ಚಿನ ಈ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಡಯಾಬಿಟಿಸನ್ನು ಮೈನ್ಲಿ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು, ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಂಡು ಈ ರೋಗವನ್ನು ನಿಯಂತ್ರಿಸ್ಬೋದು. ರೋಗವನ್ನು ಕ್ಯೂರ್ ಮಾಡೋದಲ್ಲ, ನಿಯಂತ್ರಿಸ್ಬೋದು, ಕಂಟ್ರೋಲ್ ಮಾಡ್ಬೋದು. ಇದರಿಂದಾಗುವ ತೊಂದರೆಗಳನ್ನು ನಾವು ಕಡಿಮೆ ಮಾಡ್ಬೋದು. ರೆಗ್ಯುಲರ್ ಔಷಧಿ ಮತ್ತು ನಿರಂತರ ವ್ಯಾಯಾಮ ಮತ್ತು ಆಹಾರ ಪದ್ಧತಿಯನ್ನು, ಜೀವನ ಶೈಲಿಯನ್ನು ಬದಲು ಮಾಡಿಕೊಂಡು ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಜನರಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದರ ಬಗ್ಗೆ ವಿಶೇಷವಾದಂಥ ಒಂದು ಮಾಹಿತಿ ನೀಡಬೇಕು ಅಂತ ಉದ್ದೇಶದಿಂದ ಈ 1982ನಿಂದ ಈ ಡಯಾಬಿಟಿಸ್ ಅವೇರ್ನೆಸ್ ಡೇ ಅಂತೇಳಿ ಆರಂಭ ಮಾಡಲಿಕ್ಕೆ ಶುರು ಮಾಡಿದರು. ಇದು ಫ್ರೆಡ್ರಿಕ್ ಬೆಂಟಿಂಗ್ ಅಂತ ಹೇಳಿ, ಈ ಇನ್ಸುಲಿನ್ ಅಂತ ಹೇಳೋದು ಒಂದು ಔಷಧಿ. ಡಯಾಬಿಟಿಸ್ ಇರೋರಿಗೆ 2 ರೀತಿಯ ಡಯಾಬಿಟಿಸ್ ಇದೆ. ಕೆಲವೊಬ್ಬರಿಗೆ ಇನ್ಸುಲಿನ್ ಇಂಜೆಕ್ಷನ್ ಕೊಡ್ತಾರೆ, ಕೆಲವೊಬ್ಬರಿಗೆ ಆ್ಯಂಟಿ ಡಯಾಬಿಟಿಕ್ ಔಷಧಿ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ. ಈ ಇನ್ಸುಲಿನನ್ನು ಕಂಡುಹಿಡಿದಂಥ ಒಬ್ಬ ಪುಣ್ಯಾತ್ಮ ಫ್ರೆಡ್ರಿಕ್ ಬ್ಯಾಂಟಿಂಗ್ ಅಂತ ಹೇಳಿ, ಅವನು 1922ನಲ್ಲಿ ಈ ಇನ್ಸುಲಿನನ್ನು ಕಂಡುಹಿಡಿದದ್ದು. ಅವನ ಬರ್ಡೇ ನವಂಬರ್ 14. ಸೊ ಅವನಿಗೆ ಒಂದು ನೆನಪಿಗಾಗಿ, ಅವರ ಸ್ಮರಣಾರ್ಥ ಈ ನವಂಬರ್ 14ನೇ ನಾವು ಡಯಾಬಿಟಿಸ್ ಅವೇರ್ನೆಸ್ ಡೇ ಅಂತೇಳಿ ವಿಶ್ವದಾದ್ಯಂತ ಮಾಡ್ತಾ ಇದ್ದೇವೆ. ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ, ಜನರಿಗೆ ರೋಗವನ್ನು ನಿಯಂತ್ರಿಸುವುದು ಹೇಗೆ, ಯಾವ ರೀತಿ ರೋಗವನ್ನು ಕಂಟ್ರೋಲ್ ಮಾಡಬಹುದು, ಯಾವ ರೀತಿ ಈ ಡಿಸಾರ್ಡರ್ ಇದ್ದರೂ ಸಹ ಹೇಗೆ ಆರಾಮವಾಗಿ ಆರೋಗ್ಯದಾಯಕವಾಗಿ ಬದುಕಬಹುದು ಅನ್ನೋದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ವಿಶ್ವಸಂಸ್ಥೆ ಮಾಡ್ತಾ ಇದೆ. ನಮ್ಮ ದೇಶದಲ್ಲಿ ನವೆಂಬರ್ 14 ಅಂತ ಹೇಳಿದರೆ ಮಕ್ಕಳ ದಿನಾಚರಣೆ. ನಮ್ಮ ದೇಶದ ಪ್ರಥಮ ಪ್ರಧಾನಿ ಚಾಚಾ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ಹಬ್ಬ ದಿನ. ಅದು ಮಕ್ಕಳಿಗೋಸ್ಕರ ಎನ್ನುವಂತಹ ಕಾರಣಕ್ಕಾಗಿ ಮಕ್ಕಳ ದಿನವಾಗಿ ನಾವು ಆಚರಿಸ್ತೇವೆ. ಅದರ ಜೊತೆಗೆ ವಿಶ್ವದಲ್ಲಿ ಇದು ಮಧುಮೇಹ ದಿನವಾಗಿ, ಆ ಒಂದು ಇನ್ಸುಲಿನನ್ನು ಕಂಡುಹಿಡಿದಂತಹ ಮಹಾತ್ಮನ ಹೆಸರಿನಲ್ಲಿ ಅವನ ಜನ್ಮದಿನವನ್ನು ಒಂದು ಮಧುಮೇಹ ದಿನ ಅಂತೇಳಿ ನಾವು ಆಚರಿಸ್ತೇವೆ. ಸಾಧಾರಣವಾಗಿ ಪ್ರತಿಯೊಂದು ಆ ಒಂದು ವಿಶ್ವದ ಯಾವುದಾದ್ರೂ ಒಂದು ದಿನ ಆಚರಣೆ ಬೇಕಿದ್ರೆ ಅದರ ಹಿಂದೆ ಒಂದು ವಿಜ್ಞಾನಿ ಅಥವಾ ಯಾರ್ದಾದ್ರೂ ಒಂದು ಕೊಡುಗೆಯ ಒಂದು ನೆನಪು ಇರ್ತದೆ. ಆ ನೆನಪು ನಮಗೆ ಸದಾಕಾಲಕ್ಕೆ ಬೇಕು ಎನ್ನುವುದಕ್ಕಾಗಿ ಅವರ ಒಂದು ಜನ್ಮದಿನವನ್ನು, ಅವರು ಕಂಡುಹಿಡಿದ ಒಂದು ದಿನವನ್ನು ವಿಶ್ವ ದಿನವಾಗಿ ಆಚರಿಸುವುದು ಸಂಪ್ರದಾಯವಾಗಿ ಬೆಳೆದುಕೊಂಡು ಬಂದಿದೆ. ಇದೀಗ ಈ ಮಧುಮೇಹ ಅಂತ ಹೇಳಿದ ಕೂಡಲೇ ಒಂದು ನೀವು ಹೇಳಿದ್ರಿ ನಮ್ಮ ಜೀವನ ಶೈಲಿಯ ಒಂದು
ಪದ್ಧತಿಯಿಂದಾಗಿ ಬೆಳೆದು ಬಂದ ರೋಗ. ಒಂದು ನಮ್ಮ ರಕ್ತದೊತ್ತಡ ಕಾಯಿಲೆ, ಮತ್ತೊಂದು ಮಧುಮೇಹ. ಅದು ಈಗ ರೋಗವಾಗಿಯೇ ಇಲ್ಲ, ಎಲ್ಲರಿಗೂ ಈ ಜೀವನ ಶೈಲಿಯಿಂದ ಒತ್ತಡವೋ ಆಹಾರ ಪದ್ಧತಿಯೋ ಬೇರೆ ಬೇರೆ ಕಾರಣಗಳಿಂದಾಗಿ ಬರ್ತದೆ ಹೇಳಿಕೊಂಡು. ಆದರೆ ಈಗ ಮಧುಮೇಹ ಅಂತ ಹೇಳಿದರೆ ರೋಗವೋ ಅಥವಾ ಇದು ರೋಗ ಲಕ್ಷಣವೋ ಅಂತ ಹೇಳಿ ನೀವು ಹೇಳಿದರೆ ರೋಗವೇ ಅಲ್ಲ ಅಂತ ಹೇಳಿಕೊಂಡು. ಆದರೂ ವೈದ್ಯರ ಭಾಷೆಯಲ್ಲಿ ಅದೊಂದು ರೋಗವೇ. ಈ ರೋಗ ಅಂದರೆ ಏನು, ಇದರ ಲಕ್ಷಣ ಅಂದರೆ ನೋಡಿ, ರೋಗ ಅಲ್ಲ ಅಂತಂದರೆ ಒಂದು ಆಡು ಮಾತಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ಡಯಾಬಿಟೀಸ್, ಈಗ ಜನರು ಮಾತಾಡೋಗಳು ಅಷ್ಟೇ ಹೇಗೇನು ಹೇಳ್ತಾರೆ, ನಿಮಗೆ ಡಯಾಬಿಟೀಸ್ ಇಲ್ವ ಅಂದರೆ ನೀವು ಏನೂ ಅಲ್ಲದವರು ಅಂತೇಳಿ. ಅಪ್ಪಾಗ ಇರಿಗೆ ಶುಗರ್ ಇದೆಯಾ, ಅಪ್ಪಾಗ ಇರು ಬಜ್ಜಿ ತಾಪುತ್ತಾರಂದ್ರೆ ಅಂದರೆ ಕೂತುಣ್ಣವನಿಗೆ ಬರುವಂಥ ಒಂದು ರೋಗ, ಒಂದು ಸ್ಟೇಟಸ್ ಸಿಂಬಲ್ ಆಗಿದೆ. ಅಷ್ಟು ಎಲ್ಲರಲ್ಲೂ ಸಹ ಈ ರೋಗ ಹಾಸುಹೊಕ್ಕಾಗಿ ಬಂದಿದೆ. ಇದು ಈಗ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಕೊಂಡ್ರೆ 2015 ವಿಶ್ವದಾದ್ಯಂತ 15 ಕೋಟಿ ಜನ ಈ ರೋಗದಿಂದ, ಮಧುಮೇಹದಿಂದ ಬಳಲ್ತಾ ಇದ್ದರು. ಆ್ಯಸ್ ಪರ್ ದ WHO ಸ್ಟ್ಯಾಟಿಸ್ಟಿಕ್ಸ್, ಇದು 2025ಕ್ಕೆ ಇದು 50 ಕೋಟಿಗೆ ಏರ್ತದೆ ಅಂತೇಳಿ ಅವರು, ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದರೆ 50 ಕೋಟಿಗೆ ಬಂದು ನಿಲ್ತದೆ ಅಂತೇಳಿ ಅವರು ಒಂದು ಅಂದಾಜಿಸಿದ್ದಾರೆ. ಸಾಮಾನ್ಯವಾಗಿ ಈ ಡಯಾಬಿಟೀಸ್ ಎಲ್ಲ 50-60 ನಂತರ ಬರುತ್ತಿದ್ದಂಥ ರೋಗ. ಅನ್ಲೆಸ್ ಡಯಾಬಿಟಿಸ್ ಟೈಪ್ 1 ಅಂದರೆ ಇನ್ಸುಲಿನ್ ಕೊರತೆಯಿಂದಾಗಿ ದೈಹಿಕವಾದಂಥ ತೊಂದರೆಯಿಂದ ಆಗುವಂಥದ್ದು, ಅದು ವಂಶ ಪಾರಂಪರ್ಯವಾಗಿ ಹೆಚ್ಚು ಬರುವಂಥದ್ದು. ಅದು ಸಣ್ಣ ಮಕ್ಕಳಿಗೆ ಹುಟ್ಟುವಾಗಲೇ ಅಥವಾ ಸಣ್ಣ ಪ್ರಾಯದಲ್ಲೇ ಬರುವಂಥದ್ದು. ಆದರೆ ಟೈಪ್ 2 ಡಯಾಬಿಟಿಸ್, ಒಬೇಸಿಟಿ ಇಂದ ಬರುವಂಥದ್ದು, ಆಹಾರ ಪದ್ಧತಿಯಿಂದ, ನಮ್ಮ ಆಹಾರ ಜೀವನ ಶೈಲಿಯಿಂದ ಬರುವಂಥದ್ದು ಸಾಮಾನ್ಯವಾಗಿ ಓಲ್ಡ್ ಏಜಲ್ಲಿ ಬರ್ತಾಯಿತ್ತು, 50-60 ನಂತರ. ಇದೀಗ ಏನಾಗಿದೆ ಅಂದರೆ 30-40 ವಯಸ್ಸಿನಲ್ಲೇ ಡಯಾಬಿಟಿಸ್ ಬರ್ತಾಯಿದೆ. ಈಗ ಹಾರ್ಟ್ ಅಟ್ಯಾಕ್ ಏನು ಬರ್ತಾಯಿದೆ ಅಥವಾ ಕ್ಯಾನ್ಸರ್ ಏನು ಓಲ್ಡ್ ಏಜಲ್ಲಿರುವಂಥದ್ದು ಸಣ್ಣ ಪ್ರಾಯದಲ್ಲಿ ಬರ್ತಾ ಇದೆಯೋ, ಈಗ ಬಿಸಿ ರಕ್ತದ ಜನರಿಗೆ, ಯುವಕರಿಗೆ ಬಿಸಿ ರಕ್ತದ ಜೊತೆಗೆ ಸಿಹಿ ರಕ್ತವೂ ಬರ್ತಾಯಿದೆ. ಸಿಹಿ ರಕ್ತ ಅಂದರೆ ಡಯಾಬಿಟಿಸ್. ಈ ಕಾಯಿಲೆಗೆ ಸಿಹಿ ಮೂತ್ರ ರೋಗ ಅಂತಲೇ ಹೇಳ್ತಾಯಿದ್ರು. ಇದು ಯಾವಾಗ ಈಜಿಪ್ಟ್ ಚರಕ ಸಂಹಿತೆಯಲ್ಲಿ, ಸುಶ್ರುತ ಸಂಹಿತೆಯಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಯಾವಾಗ ಡಯಾಬಿಟಿಸ್ ಇರುವಾಗ ಅವರು ಮೂತ್ರ ಮಾಡಿದ ಜಾಗಕ್ಕೆ ಇರುವೆಗಳು ಮುತ್ತಿಕೊಳ್ಳುವುದನ್ನು ನೋಡಿ ಆ ರೀತಿ ಒಂದು ರೋಗ ಯಾವಾಗ 1600 BC ಇದನ್ನು ಐಡೆಂಟಿಫೈ ಮಾಡಿದರು. ಅಷ್ಟು ಪುರಾತನವಾದ ಪ್ರಾಚೀನವಾದಂಥ ಒಂದು ರೋಗ ಇದು. ಸೊ ಆಮೇಲೆ ಕ್ರಮೇಣ ಈ 60-70ರಲ್ಲಿ ಬರುವಂಥದ್ದು ಈಗೀಗ ಯುವಕರಲ್ಲಿ ಸಹ ಬರಲಿಕ್ಕೆ ಕಾರಣ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಆಹಾರ ಪದ್ಧತಿ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಒತ್ತಡದ ಬದುಕು, ನಾವು ತಿನ್ನುವ ಆಹಾರಗಳು, ಮೂಲ ಆಹಾರವನ್ನು ತಿನ್ನುವುದಿಲ್ಲ. ನಾವು ತಿನ್ನುವ ಆಹಾರ ಪದ್ಧತಿಯೇ ಬೇರೆಯಾಗಿದೆ. ಮತ್ತು ಪ್ಲಸ್ ನಮ್ಮ ಲೈಫ್ ಸ್ಟೈಲ್, ಇದರಿಂದಾಗಿ ಆಲ್ಕೋಹಾಲ್, ಸ್ಮೋಕಿಂಗ್, ಇದರಿಂದೆಲ್ಲ ಆಗಿ ನಮ್ಮ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗುವಂಥದ್ದು, ಇದೆಲ್ಲ ಸೇರಿಕೊಂಡು ಡಯಾಬಿಟಿಸ್ ನಮಗೆ ಹಾಸುಹೊಕ್ಕಾಗಿ ಪ್ರತಿಯೊಬ್ಬರಲ್ಲೂ ಸಹ ಬರ್ತಾ ಇದೆ. ಆನುವಂಶಿಕವಾಗಿ ಬರುವಂಥದ್ದು ಟೈಪ್ 1, ಆದರೆ ಟೈಪ್ 2 ಡಯಾಬಿಟಿಸ್ ಏನಿದೆ ಹೆಚ್ಚಾಗಿ ಬರುವಂಥದ್ದು ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟದ್ದೇ ಆಗಿರುವಂಥದ್ದು. ಡಯಾಬಿಟಿಸ್ ಅಂದರೆ ಬೇಸಿಕಲಿ ನಮ್ಮಲ್ಲಿ ಮೇದೋಜೀರಕ ಗ್ರಂಥಿ ಅಂತ ಇರುತ್ತೆ ನಮ್ಮ ಹೊಟ್ಟೆಯೊಳಗೆ. ಅದರಿಂದ ಲ್ಯಾಂಗರ್ಹ್ಯಾನ್ಸ್ ಸೆಲ್ಸ್ ಅಂತ ಹೇಳಿ ಒಂದು ಸಣ್ಣ ನಿರ್ನಾಳ ಗ್ರಂಥಿ, ಅದರಿಂದ ಹಾರ್ಮೋನ್ ಸ್ರವಿಸುವಂಥದ್ದು. ಅದರಲ್ಲಿ ಆಲ್ಫಾ, ಬೀಟಾ, ಡೆಲ್ಟಾ ಅಂತೇಳಿ ಒಂದು ಸೆಲ್ಗಳಿದೆ. ಬೀಟಾ ಸೆಲ್ಗಳಿಂದ ಈ ಇನ್ಸುಲಿನ್ ನಮ್ಮ ದೇಹದಿಂದ ಬೀಟಾ ಸೆಲ್ಗಳು ಸ್ರವಿಸುತ್ತದೆ. ಅದು ರಕ್ತದಲ್ಲಿ ನಮ್ಮ ದೇಹದ ಗ್ಲೂಕೋಸಿನ ಅಂಶವನ್ನು, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ದೇಹದಲ್ಲಿ 120 mg/100 ml ಅಲ್ಲಿ ಇರುವಂಥ ಬ್ಲಡ್ ಗ್ಲೂಕೋಸ್ ಲೆವೆಲ್, ಇದನ್ನು ಕಂಟ್ರೋಲ್ ಮಾಡುವಂಥದ್ದು ನಮ್ಮ ಇನ್ಸುಲಿನ್. ರಕ್ತದಲ್ಲಿ ಇನ್ಸುಲಿನ್ ಇದು ಗ್ಲೂಕೋಸ್ ಜಾಸ್ತಿ ಆದಾಗ ಗ್ಲೂಕೋಸನ್ನು ಜೀವಕೋಶಗಳಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಈ ಇನ್ಸುಲಿನ್ ಬಹಳ ಇಂಪಾರ್ಟೆಂಟ್ ಆದಂಥ ರೋಲನ್ನು ವಹಿಸ್ತದೆ. ಈ ಡಿಫೆಕ್ಟಿವ್ ಇನ್ಸುಲಿನ್ ಇದ್ದರೆ, ಇನ್ಸುಲಿನ್ನಲ್ಲಿ ತೊಂದರೆ ಇದ್ದರೆ ಅಥವಾ ಇನ್ಸುಲಿನ್ ಅಂಶ ಕಡಿಮೆ ಇದ್ದರೆ ಡಯಾಬಿಟಿಸ್ ಬರುವಂಥದ್ದು, ಮಧುಮೇಹ ಬರುವಂಥದ್ದು. ಸೊ ಇದು ಬಂದಾಗ, ಈ ರೀತಿ ತೊಂದರೆ ಉಂಟಾದಾಗ ಮಧುಮೇಹ ರೋಗ ಬರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಡಲ್ಟ್ರೇಟೆಡ್ ಫುಡ್ಡಿಂದಾಗಿರ್ಬೋದು, ಒತ್ತಡದ ಬದುಕು, ಹಾರ್ಮೋನಲ್ ಏರುಪೇರಿನಿಂದಾಗಿರುವಂಥದ್ದು, ಇದರೆಲ್ಲ ಸೇರಿಕೊಂಡು ಈ ಸೆಲ್ಗಳು ಇನ್ಸುಲಿನ್ಗೆ ಸೆನ್ಸಿಟಿವ್ ಆಗಿರೋದನ್ನು ಕಳ್ಕೊಂಡು, ಅಥವಾ ಇನ್ಸುಲಿನ್ನ ಕ್ವಾಲಿಟಿ ಆಫ್ ಇನ್ಸುಲಿನ್ ಕಡಿಮೆಯಾಗಿ ಕ್ವಾಂಟಿಟಿನೂ ಕೆಲವೊಮ್ಮೆ ಕಡಿಮೆಯಾಗಿ ಈ ರೀತಿ ಡಯಾಬಿಟಿಸ್ ಬರುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಸಣ್ಣ ಪ್ರಾಯದಲ್ಲಿ ಡಯಾಬಿಟಿಸ್ ಬರ್ತಾ ಇದೆ. ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಂತ ಉದ್ದೇಶದಿಂದ ನವೆಂಬರ್ 14 ನಾವು ಮಧುಮೇಹಿಗಳ ದಿನ ಅಂತೇಳಿ ಆಚರಿಸಿ ಜಾಗೃತಿ ಮೂಡಿಸುವ ಕೆಲಸವನ್ನು ಸದ್ದಿಲ್ಲದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಾಡ್ತಾ ಇದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕೊರಲ ವಿಶೇಷ ಮಾಹಿತಿ ಕಾರ್ಯಕ್ರಮ
ನವೆಂಬರ್ 14 ವಿಶ್ವ ಮಧುಮೇಹಿಗಳ ದಿನ ಎನ್ನುವಂತಹ ರೀತಿಯಲ್ಲಿ ಆಚರಣೆ ಆಗ್ತಾ ಇದೆ. ಮಧುಮೇಹದ ಬಗ್ಗೆ ಜಾಗೃತಿ ತಿಳುವಳಿಕೆ ಮೂಡಿಸುವಂತಹ ಸಲುವಾಗಿ ಈ ಆಚರಣೆಯನ್ನು ವಿಶ್ವದಾದ್ಯಂತ ಒಂದು ನಡೆಸಿಕೊಂಡು ಬರ್ತಾ ಇದ್ದಾರೆ. ಮಧುಮೇಹ ರೋಗ ಅಂದರೆ ಏನು, ಇದು ಹೇಗೆ, ಯಾವಾಗ ಎನ್ನುವಂತಹ ವಿಷಯವನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಇದೀಗ ಮಧುಮೇಹ ರೋಗದ ಲಕ್ಷಣಗಳು ಅಂದರೆ ಈ ರೋಗ ನಮಗೆ ಉಂಟು ಅಂತ ಹೇಗೆ ಗೊತ್ತಾಗ್ತದೆ ಮತ್ತು ಸಾಧಾರಣವಾಗಿ ಇದು ಯಾವ ಪ್ರಾಯದಲ್ಲಿ, ಈಗ ನೀವು ಹೇಳಿದ್ರಿ ಇದೊಂದು ಶ್ರೀಮಂತಿಕೆಯ ಒಂದು ಘನಸ್ಥಿಕೆಯ ರೋಗವಾಗಿ ನಮಗೆಲ್ಲ ಕಾಣಿಸಿಕೊಳ್ತಾ ಇದೆ ಹೇಳಿ. ಮೊದಲೆಲ್ಲ ಸಾಧಾರಣ 50-60 ಕಳೆದರೆ ಅಂತ ಹೇಳಿಕೊಂಡು, ಈಗ ಇದು ಸಣ್ಣ ಪ್ರಾಯದಲ್ಲಿ ಕಾಣಿಸಿಕೊಳ್ತಾ ಇದೆ. ಹೇಗೆ ಇದು? ನೋಡಿ, ಕ್ಲಾಸಿಕಲಿ ನಮ್ಮ ಡಯಾಬಿಟಿಸನ್ನು ನಾವು ವೈದ್ಯರು ಹೇಗೆ ಡಿಸ್ಕ್ರೈಬ್ ಮಾಡೋದಂದರೆ ಪಾಲಿಫೇಜಿಯಾ, ಪಾಲಿಡಿಪ್ಸಿಯಾ ಮತ್ತು ಪಾಲಿಯೂರಿಯಾ ಅಂದರೆ ಜಾಸ್ತಿ ಬಾಯಾರಿಕೆ ಆಗುವಂಥದ್ದು, ಜಾಸ್ತಿ ಹಸಿವಾಗುವಂಥದ್ದು ಮತ್ತು ಜಾಸ್ತಿ ಮೂತ್ರ ಹೋಗುವಂಥದ್ದು. ಹೀಗೆ ನಾವು ಕ್ಲಾಸಿಕಲಿ ಡಿಸ್ಕ್ರೈಬ್ ಮಾಡೋದು. ರೋಗಿ ಬಂದಾಗ ಪದೇ ಪದೇ ನನಗೆ ಮೂತ್ರ ಮಾಡಬೇಕಂತ ಅನಿಸ್ತಾ ಇದೆ, ಬಹಳಷ್ಟು ಬಾಯಾರಿಕೆ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ, ಮತ್ತು ಬಹಳ ಸುಸ್ತಾಗ್ತದೆ ಅಂಥೇಳಿ, ಬಾಯಾರಿಕೆ ಆಗೋದು, ಸುಸ್ತಾಗೋದು, ಹಸಿವಾಗೋದು ಅಂತೇಳಿ. ಸೊ ಇದು ಕ್ಲಾಸಿಕಲ್ ಸಿಂಪ್ಟಮ್ಸ್ ಆಫ್ ಡಯಾಬಿಟಿಸ್. ಇದರ ಜೊತೆಗೆ ಬೇರೆ ಬೇರೆ ಅದರ್ ಸಿಂಪ್ಟಮ್ಸ್ಗಳನ್ನು ನಾವು ಈ ರೀತಿ ಹೇಳಿದಾಗ ನಾವು ಡೌಟ್ ಬಂದು ಬ್ಲಡ್ ಶುಗರನ್ನು ಟೆಸ್ಟ್ ಮಾಡ್ತೇವೆ. ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತೇಳಿ, ಖಾಲಿ ಹೊಟ್ಟೆನಲ್ಲಿ 8 ಗಂಟೆಗಳ ಕಾಲ ಅವರು ಯಾವುದೇ ಆಹಾರ ನೀರು ತೆಗೆದುಕೊಳ್ಳದೆ ರಕ್ತದಲ್ಲಿ ಫಾಸ್ಟಿಂಗ್ 90 to 110 ಮಿಲಿಗ್ರಾಮ್ ಇದ್ದರೆ ನಾವು ಅದನ್ನು ನಾರ್ಮಲ್ ಅಂತ, ಅದಕ್ಕಿಂತ ಜಾಸ್ತಿ ಇದ್ದರೆ 3 ಬಾರಿ ಟೆಸ್ಟ್ ಮಾಡ್ತೇವೆ. ಅದು 200ಕ್ಕಿಂತ ಜಾಸ್ತಿ ಇದ್ದರೆ ರ್ಯಾಂಡಮ್ ಬ್ಲಡ್ ಶುಗರ್, ಫಾಸ್ಟಿಂಗ್ ಬ್ಲಡ್ ಶುಗರ್ 150ಕ್ಕಿಂತಲೂ ಜಾಸ್ತಿ ಇದ್ದರೆ ನಾವು ಆಮೇಲೆ ಅವರ ಸಿಂಪ್ಟಮ್ಸ್ ಏನಿದೆ ಅದನ್ನು ನೋಡಿ ನಾವು ಪದೇ ಪದೇ ಬಳಲುವಂಥದ್ದು, ಹಸಿವಾಗುವಂಥದ್ದು, ಮತ್ತು ಇಂಥದ್ದೆಲ್ಲ ಪದೇ ಪದೇ ಸೋಂಕು ಉಂಟಾಗುವಂಥದ್ದು, ಗಾಯ ಆದಾಗ ಒಣಗದೇ ಇರುವಂಥದ್ದು, ಇಂಥೆಲ್ಲ ಸಿಂಪ್ಟಮ್ಸ್ ನಮಗೆ ಗೊತ್ತಾದಾಗ ನಾವು ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ತಗೊಳ್ತೇವೆ. ತಂದೆ ತಾಯಂದ್ರಿಗೆ ಇದೆಯಾ ಡಯಾಬಿಟಿಸ್, ಇದೆಯಾ ಫ್ಯಾಮಿಲಿನಲ್ಲಿ ಇದೆಯಾ ಅಂತೇಳಿ. ಸಾಮಾನ್ಯವಾಗಿ ತಂದೆ ತಾಯಿ ಇಬ್ಬರಿಗೂ ಡಯಾಬಿಟಿಸ್ ಇದ್ದರೆ ಬಹುಶಃ 90% ಮಕ್ಕಳಿಗೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತದೆ. ಮತ್ತು ತಂದೆ ಅಥವಾ ತಾಯಿ ಯಾರು ಒಬ್ಬರಲ್ಲಿ ಡಯಾಬಿಟಿಸ್ ಇದ್ದರೆ ಒಂದು ಅಟ್ಲೀಸ್ಟ್ 50% ಮಕ್ಕಳಿಗೆ ಡಯಾಬಿಟಿಸ್ ಬರೋ ಸಾಧ್ಯತೆ ಇದೆ. ಆದರೆ ಮತ್ತು ಇನ್ನು ಈ ಟೈಪ್ 2 ಡಯಾಬಿಟಿಸ್ ಏನಿದೆ ಅದು ಪ್ಯೂರ್ಲಿ ಲೈಫ್ ಸ್ಟೈಲ್ ರಿಲೇಟೆಡ್. ಅದು ತಂದೆ ತಾಯಂದಿರ ಬಳುವಳಿಯಾಗಿ ಬರುವಂಥದ್ದಲ್ಲ, ಅವರ ಜೀವನ ಶೈಲಿಗೆ ಹೊಂದ್ಕೊಂಡು, ಆಹಾರ ಪದ್ಧತಿಗೆ ಹೊಂದ್ಕೊಂಡು ಅದು ಬರುವಂಥದ್ದು. ಸೊ ನಾವು ಫ್ಯಾಮಿಲಿ ಹಿಸ್ಟ್ರಿ ತಗೊಂಡು ಅವರ ಸಿಂಪ್ಟಮ್ಸ್ಗಳನ್ನು ನೋಡಿ ರಕ್ತ ಪರೀಕ್ಷೆ ಮಾಡಿ ಅವರಿಗೆ ಡಯಾಬಿಟಿಸ್ ಇದೆಯೋ ಇಲ್ವೋ ಅಂಥೇಳಿ ನಾವು ಐಡೆಂಟಿಫೈ ಮಾಡ್ತೇವೆ. ಆಮೇಲೆ ಡಯಾಬಿಟಿಸ್ ಅಂದರೆ ಈಗ ಜೀವನ ಶೈಲಿಯ ಭಾಗನೇ ಆಗಿದೆ. ಡಯಾಬಿಟಿಸ್ ಬಂದಿದೆ ಅಂತೇಳಿ ಏನೋ ನನಗಾಗಿದೆ ಅಂತೇಳಿ ಕೆಲವರು ಏನು ಮಾಡ್ತಾರೆ, ಎಂಕು ಶುಗರ್ ಬರ್ತದೆ ಅಂತೇಳಿ ತುಂಬ ಟೆನ್ಷನ್ ಮಾಡ್ಕೋತಾರೆ. ಕೆಲವರು ನನಗೆ ಶುಗರ್ ಇದೆ ಅಂಥೇಳಿ ಹೆಮ್ಮೆಯಿಂದ ಹೇಳ್ಕೊತಾರೆ. ಸೊ ಎರಡೂ ಎಕ್ಸ್ಟ್ರೀಮ್ಸ್ ಇರಬಾರ್ದು. ಡಯಾಬಿಟಿಸ್ ಈಗ ಪಾರ್ಟ್ ಆಫ್ ಲೈಫ್ ಸ್ಟೈಲ್. ಡಯಾಬಿಟಿಸ್ನಿಂದಾಗಿ ಓವರ್ನೈಟ್ ಯಾರೂ ಸಾಯೋದಿಲ್ಲ. ಡಯಾಬಿಟಿಸ್ ಬಂದು ಮರುದಿವಸನೇ ಯಾರೂ ಸಾಯೋದಿಲ್ಲ. ಡಯಾಬಿಟಿಸ್ ಈಸ್ ಅ ಲೈಫ್ ಲಾಂಗ್ ಡಿಸೀಸ್. ಒಮ್ಮೆ ಬಂದಮೇಲೆ ಅದನ್ನು ನಾವು ಕ್ಯೂರ್ ಮಾಡೋಕ್ಕಾಗಲ್ಲ, ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಡಯಾಬಿಟಿಸ್ ಶುಗರನ್ನು ಕಂಟ್ರೋಲ್ ಮಾಡುವಂಥದ್ದು, ನಿಯಮಿತವಾದಂಥ ಆಹಾರ, ನಿಯಮಿತವಾದಂಥ ವ್ಯಾಯಾಮ ಮಾಡಿಕೊಳ್ಳುವಂಥದ್ದು ಎಲ್ಲ ಮಾಡಿಕೊಂಡು ಕಂಟ್ರೋಲ್ ಮಾಡಿಕೊಂಡಿದ್ದರೆ 100 ವರ್ಷ ಬದುಕ್ಬೋದು, ಅದರಲ್ಲಿ ಏನು ತೊಂದರೆನೇ ಇಲ್ಲ. ಸೊ ಇದನ್ನು ರೋಗಿಗಳು ಗಮನ ಹರಿಸಬೇಕು, ನೆನಪಿಟ್ಕೋಬೇಕು. ಏನೋ ಒಂದು ದೊಡ್ಡ ರೋಗ ಬಂದಿದೆ ಅಂತ ಹೇಳಿ ನಾವು ಮನಸ್ಸಿಗೆ ಹಚ್ಚಿಕೊಳ್ಳುವಂಥದ್ದು, ಅಥವಾ ಡಯಾಬಿಟಿಸ್ ಬರ್ತಂದ್ರೆ ದಾಲ ತೊಂದರೆ ಇದೆಯಾ ಅಂತೇಳಿ ಒಂದು ನಿಗ್ಲೆಕ್ಟ್ ಮಾಡೋದು, ತಾತ್ಸಾರ ಮಾಡೋದು. ಎಂಕ ಡಯಾಬಿಟಿಸ್ ಉಂಟು ಅಂತೇಳಿ ಎಲ್ಲರ ಹತ್ರ ಹೇಳ್ಕೊಂಡು ನಾನು ದಾಲ ಪುಚ್ಚಿ ಅದಕ್ಕೆ ಮಾತ್ರೆ. ಕೆಲವರು ಎಷ್ಟು ರೋಗಿಗಳು ಎಷ್ಟು ಖತರ್ನಾಕ್ ಇದ್ದಾರೆ ಅಂದರೆ ಡೋಸೇಜ್ ಸಹ ಅವ್ರ ಪಾಡಿಗೆ ಅವರು ಅಡ್ಜಸ್ಟ್ ಮಾಡ್ಕೋತಾರೆ. ಒಮ್ಮೆ ಡಾಕ್ಟರ್ ಹತ್ರ ಹೋಗಿ ಶುಗರ್ ಜಾಸ್ತಿ, ನನ್ನಲ್ಲಿಗೆ ಬರುವ ಕೆಲವು ರೋಗಿಗಳಿದ್ದಾರೆ ಹಲ್ಲಿನ ತೊಂದರೆಗೆ ಬರುವ ರೋಗಿಗಳು. ಡಯಾಬಿಟಿಸ್ ಇದ್ದರೆ ಸಾಮಾನ್ಯವಾಗಿ ನಾವು ಹಲ್ಲು ಕೇಳೋದಿಲ್ಲ, ಶುಗರ್ ಕಂಟ್ರೋಲ್ ಮಾಡಿ ಬನ್ನಿ, ಆ್ಯಂಟಿಬಯೋಟಿಕ್ ಕವರೇಜ್ ಕೊಟ್ಟು ಹಲ್ಲು ಡಯಾಬಿಟಿಸ್ ಕಂಟ್ರೋಲ್ ಮಾಡಿ ತೆಗೆಯುವಂಥದ್ದು. ಇವರೇನು ಮಾಡ್ತಾರೆ, ಶುಗರ್ ಅವು ಹೆಂಗೆ ಗೊತ್ತಾಗ್ಕೊಂಡು ಡಾಕ್ಟರ್, ನನಗೆ ಶುಗರ್ ಜಾಸ್ತಿ ಆದ ಕೂಡಲೇ ಗೊತ್ತಾಗ್ತದೆ, ನಾನೇ ಮಾತ್ರೆ ಅಡ್ಜಸ್ಟ್ ಮಾಡ್ತೇನೆ. ಡಾಕ್ಟರ್ ಹೇಳಿರ್ತಾರೆ 10 ಮಿಲಿಗ್ರಾಮ್ 5 ಮಿಲಿಗ್ರಾಮ್ ಒಂದು ಮಾತ್ರೆ ತಗೊಳ್ಳಿ ಅಂತ. ಇವರೇನು ಮಾಡ್ತಾರೆ, 5 ಮಿಲಿಗ್ರಾಮನ್ನು 2 ಮಾತ್ರೆ ತಗೊಳ್ತಾರೆ, 10 ಮಿಲಿಗ್ರಾಮನ್ನು 2 ಮಾತ್ರೆ ತಗೊಳ್ತಾರೆ. ಅಂದರೆ ಶುಗರ್ ಫುಲ್ ಕಂಟ್ರೋಲ್ ಆಗೋಡೆ ಅಂತೇಳಿ. ಅಂದರೆ ಹಲ್ಲು ಕೀಳಬೇಕು, ಶುಗರ್ ಫುಲ್ ಕಂಟ್ರೋಲ್. ಅದು ನಿನ್ನೆಯಿಂದ ಡೋಸ್ ಡಬಲ್ ಮಾಡಿದ್ದೇನೆ ಡಾಕ್ಟ್ರೆ, ಯಾರು ಹೇಳಿದರು ನಿಮಗೆ? ಅದು ನಾನೇ ಮಾಡೋದು ಅಂತೇಳಿ. ಇದು ಬಹಳ ಒಂದು ಅಪಾಯಕಾರಿಯಾದಂತಹ ಬೆಳವಣಿಗೆ. ಸ್ವಯಂ ನಮ್ಮ ಔಷಧವನ್ನು ನಾವು ನೋಡಿಕೊಳ್ಳುವುದು. ಕೆಲವರು ಹೇಳ್ತಾರೆ ನಿಮಗೆ ಶುಗರ್ ಇದೆ, ಹೌದು, ಅದು ಯಾವಾಗ ಗೊತ್ತಾಗಿದ್ದು? 4 ವರ್ಷ ಆಯಿತು, ಮತ್ತೆ ಹೋಗಿದ್ದೀರಾ? ನಾನು ಡಾಕ್ಟರ್ ಹತ್ರ ಹೋಗಲಿ, ಈಗ ನಾನೇ ಅವರು ಮದ್ದು ಕೊಟ್ಟಿದ್ದಾರೆ, ಮತ್ತು ನಾನು ತಗೊಳ್ತಾ ಇದ್ದೇನೆ, ಏನೂ ತೊಂದರೆ ಇಲ್ಲ ಅಂತೇಳಿ. ನೆನ್ಪಿಟ್ಟುಕೊಳ್ಳಿ ರೋಗಿಗಳೇ, ಡಯಾಬಿಟಿಸ್ನಲ್ಲಿ ಇದು ಸ್ಲೋ ಡಿಸೀಸ್, ಕ್ರೋನಿಕ್ ಡಿಸೀಸ್. ನಿಮ್ಮ ದೇಹದಲ್ಲಿರುವಂತಹ ಕಿಡ್ನಿ ಇರ್ಬೋದು, ಕಣ್ಣು ಇರ್ಬೋದು, ಲಿವರ್ ಇರ್ಬೋದು, ಲಂಗ್ಸ್ ಇರ್ಬೋದು, ಹಾರ್ಟ್ ಇರ್ಬೋದು, ನಿಮ್ಮ ರಕ್ತನಾಳಗಳಿರ್ಬೋದು, ನಿಮ್ಮ ನರಗಳಿರ್ಬೋದು, ಎಲ್ಲವನ್ನು ನಿಧಾನವಾಗಿ ಒಂದೊಂದೇ ಅಂಗವನ್ನು ಅದು ನುಂಗಿ ನೀರು ಕುಡಿತದೆ, ಆಪೋಷಣ ತೆಗೆದುಕೊಳ್ತದೆ.
ಅಂಧತ್ವ, ಕಣ್ಣು ಬ್ಲೈಂಡ್ ಆಗೋ ಸಾಧ್ಯತೆ ಡಯಾಬಿಟಿಸ್ ಇರುವವರಿಗೆ 50% ಜಾಸ್ತಿ, ನಾರ್ಮಲ್ ಪೇಷಂಟಿಗೆ ಜಾಸ್ತಿ ಆದರೆ. ಲಕ್ವ, ಸ್ಟ್ರೋಕ್, ಪ್ಯಾರಲೈಸಿಸ್ ಅಂತ ಹೇಳ್ತೇವೆ, ಒಂದು 10% ಜಾಸ್ತಿ ನಾರ್ಮಲ್ ಮನುಷ್ಯರಿಗಿಂತ. ಮತ್ತು ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ 5 ಪಟ್ಟು ಜಾಸ್ತಿ ನಾರ್ಮಲ್ಗಿಂತ. ಹೀಗೆ ಹುಣ್ಣು ಒಣಗದೇ ಇರುವಂಥ ಸಾಧ್ಯತೆ ಬೇರೆಯವರಿಗೆ ಕಂಪೇರ್ ಮಾಡಿದರೆ ಸುಮಾರು 40% ಜಾಸ್ತಿ ಬೇರೆಯವರಿಗಿಂತ. ಸೊ ಈ ಎಲ್ಲ ತೊಂದರೆಗಳು ಇರುತ್ತೆ. ಡಯಾಬಿಟಿಸ್ ನಿಧಾನವಾಗಿ ನಮ್ಮ ಮೂತ್ರಪಿಂಡವನ್ನು ಹಾಳು ಮಾಡ್ತದೆ, ವೈಫಲ್ಯ ಉಂಟಾಗ್ತದೆ. ಓವರ್ನೈಟ್ ಏನೂ ಆಗೋದಿಲ್ಲ. ಹಾರ್ಟಿನ ಮೇಲೆ ಓವರ್ಲೋಡ್ ಆಗಿ ಕಾರ್ಡಿಯೋಮಯೋಪತಿ ಆಗ್ತದೆ, ಮತ್ತು ನರಗಳ ದೌರ್ಬಲ್ಯ ಬರ್ತದೆ, ಕಣ್ಣು ಒಂದು ದಿವಸ ಕಾಣದೇ ಇರ್ಬೋದು. ಇದನ್ನೆಲ್ಲ ರೋಗಿಗಳು ಗಮನಿಸಬೇಕು. ಸುಮ್ಮನೆ ಡಾಕ್ಟ್ರು ಮದ್ದು ಕೊಟ್ಟಿದ್ದಾರೆ, ನಾಣದಾಯಕ ಡಾಕ್ಟ್ರಿಗೆ ದುಡ್ಡು ಕೊಡ್ಬೋಣ ಅಂತೇಳಿ ನೀವೇ ಮಾತ್ರೆ ತಗೊಳ್ತಾ ಇದ್ದರೆ ಖಂಡಿತವಾಗಿಯೂ ಅದರಷ್ಟು ಅಪಾಯಕಾರಿಯಾದಂತಹ ಸಿಚುವೇಶನ್ ಇನ್ಯಾವುದೂ ಇಲ್ಲ. ನೀವು ಒಂದು ಬಾಂಬನ್ ಮೇಲೆ ಬದುಕಿದ ಹಾಗೆ, ಬಾಂಬನ್ನು ಮನೆಯಲ್ಲಿ ಇಟ್ಕೊಂಡು ಬದುಕಿದ ಹಾಗೆ. ಯಾವಾಗ ಎಕ್ಸ್ಪ್ಲೋರ್ಡ್ ಆಗುತ್ತೆ ನಿಮ್ಗೆ ಗೊತ್ತಾಗೋದಿಲ್ಲ. ಯಾವಾಗ ಸಿಡಿತದೆ ಆ ದಿವಸ ಅದು ಹೋಗ್ತದೆ, ಎಲ್ಲವನ್ನು ನಾಶ ಮಾಡ್ತದೆ. ಖಂಡಿತವಾಗಿ ಸರ್. ಸೊ ಈ ಡಯಾಬಿಟಿಸ್ ರೋಗದ ಬಗ್ಗೆ ತಾತ್ಸಾರ, ನಿರ್ಲಕ್ಷ್ಯ ಮತ್ತು ಔಷಧಿಗಳ ಬಗ್ಗೆ ಒಂದು ಧೋರಣೆ ವಹಿಸೋದು ಖಂಡಿತವಾಗಿ ಸರಿಯಲ್ಲ. ಪ್ರತಿ 3 ತಿಂಗಳಿಗೊಮ್ಮೆ ನಿಮ್ಮ ವೈದ್ಯರ ಬಳಿ ಹೋಗಬೇಕು. ರೆಗ್ಯುಲರಾಗಿ ನಿಮ್ಮ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡಬೇಕು, ಚೆಕ್ ಮಾಡಬೇಕು. ಶುಗರ್ ಚೆಕ್ ಮಾಡೋದು ಮನೇಲಿ, ಈಗೆಲ್ಲ ಔಷಧಿಗಳು ಮನೆಯಲ್ಲೇ ಸಿಗ್ತದೆ, ಎಲ್ಲದೂ ಆನ್ಲೈನಲ್ಲಿ ಔಷಧಿ ಸಿಗ್ತದೆ, ಮತ್ತು ಚೆಕ್ ಮಾಡುವಂಥ ಮೆಷಿನ್ಗಳು ಸಿಗ್ತದೆ. 500 ರೂಪಾಯಿ ಕೊಟ್ಟರೆ ರ್ಯಾಂಡಮ್ ಶುಗರ್ ನೋಡುವಂಥ ಔಷಧಿ, ಚೆಕ್ ಮಾಡುವಂಥ ಇದು ಸಿಗ್ತದೆ. BP ಚೆಕ್ ಮನೆಯಲ್ಲೇ ಮಾಡ್ತಾರೆ, ಎಲ್ಲವನ್ನೂ ಮನೆಯಲ್ಲೇ ಮಾಡ್ತಾರೆ. ಯಾಕೆ ಸುಮ್ಮನೆ ಡಾಕ್ಟ್ರ್ ಹತ್ರ ಹೋಗಬೇಕು ಅಂತೇಳಿ? ಶುಗರ್ ನೋಡ್ತಾರೆ, ಶುಗರ್ ಒಂದು ಸ್ವಲ್ಪ ಜಾಸ್ತಿ ಉಂಟು ಅಂತೇಳಿ ಇನ್ಸುಲಿನ್ ಡೋಸೇಜ್ ಅವರೇ ಜಾಸ್ತಿ ಮಾಡ್ಕೋತಾರೆ, ಅಥವಾ ತೆಗೆದುಕೊಳ್ಳುವಂಥ ಮಾತ್ರೆ ಡೋಸೇಜನ್ನು ಸ್ವಲ್ಪ ಜಾಸ್ತಿ ಉಂಟು, 4-5 ಫಂಕ್ಷನಿಗೆ ಹೋದೆ, ಮದುವೆಗೆ ಪೋತೆಯನ್ನ, ಅಲ್ಲಿ ಎಲ್ಲ ಸ್ವೀಟ್ ತಿಂದಿದ್ದೇನೆ, ನನಗೆ ಶುಗರ್ ಜಾಸ್ತಿ ಆಗುವ ಲಕ್ಷಣ ಉಂಟು ಅಂತೇಳಿ ಇವನು ಮೊದಲೇ ಮಾತ್ರೆ ಡೋಸ್ ಜಾಸ್ತಿ ಮಾಡೋದು. ಇದೆಲ್ಲ ಬಹಳ ಅಪಾಯಕಾರಿ ಅಂತ ಸನ್ನಿವೇಶ. ಪ್ರತಿ 3 ತಿಂಗಳಿಗೊಮ್ಮೆ ವೈದ್ಯರ ಬಳಿ ಹೋಗಬೇಕು. ವೈದ್ಯರು ಹೇಳಿದಂತಹ ಡೋಸೇಜನ್ನು ತಗೊಳ್ಬೇಕು. ವೈದ್ಯರು ಎಷ್ಟು ಡೋಸೇಜ್ ಹೇಳಿದಾರೋ ಅಷ್ಟೇ ತಗೊಳ್ಬೇಕು. ಜಾಸ್ತಿನೂ ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು. ಒಂದು ವೇಳೆ ಅದನ್ನು ಹೆಚ್ಚು ಕಡಿಮೆ ಮಾಡಬೇಕಾದ್ರೆ ನೀವು ಡಾಕ್ಟರ್ ಹತ್ರ ಹೋಗಬೇಕು. ಪದೇ ಪದೇ ವೈದ್ಯರನ್ನು ಬದಲಾಯಿಸಬೇಡಿ, ಒಬ್ಬರೇ ಡಾಕ್ಟರ್ ಹತ್ರ ಹೋಗಿ. ಯಾಕೆಂದರೆ ನಿಮ್ಮ ದೇಹದ ಲಕ್ಷಣ ಯಾವ್ಯಾವ ಸಿಸ್ಟಮ್ ಹೇಗಿದೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಸೊ ಒಂದೇ ಡಾಕ್ಟರ್ ಬಳಿ ಹೋಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ತೆರೆದಿಡಿ. ನಿಮ್ಮ ದೇಹದ ಸಂಪೂರ್ಣವಾದ ಜವಾಬ್ದಾರಿಯನ್ನು ಅವ್ರಿಗೆ ಬಿಡಿ. ಖಂಡಿತವಾಗಿಯೂ ವೈದ್ಯರು ನಿಮಗೆ ಯಾವತ್ತೂ ನಿರಾಶೆ ಮಾಡಲ್ಲ. ಖಂಡಿತವಾಗಿಯೂ ನಿಮ್ಮ ದೇಹವನ್ನು ಸಂಪೂರ್ಣದ ರಕ್ಷಣೆಯ ಜವಾಬ್ದಾರಿ ಅವರು ಹೊರ್ತಾರೆ. ಇನ್ನೊಂದಿದೆ ಗ್ಲೈಕೋಸಿಲೇಟೆಡ್ ಹೆಮೋಗ್ಲೋಬಿನ್ ಅಂತೇಳಿ. ಈ 3-4 ತಿಂಗಳು ಶುಗರ್ ಕಂಟ್ರೋಲ್ ಇದೆಯೋ ಇಲ್ವೋ ಅಂತ ಒಂದು ಗೊತ್ತಾಗುವಂಥದ್ದು ಗ್ಲೈಕೋಸಿಲೇಟೆಡ್ ಹೆಮೋಗ್ಲೋಬಿನ್ ಅಂತೇಳಿ. ಅದು 6ಕ್ಕಿಂತ ಜಾಸ್ತಿ ಇದ್ದರೆ ಅದು ಕಂಟ್ರೋಲ್ ಇಲ್ಲ ಅಂತೇಳಿ, ದೇಹದ ಶುಗರ್ ಕಂಟ್ರೋಲ್ ಇಲ್ಲ ಅಂತೇಳಿ. ನಮಗೆ ಕೆಲವೊಮ್ಮೆ ಏನಾಗ್ತದೆ ಅಂತಂದರೆ, ರೋಗಿಗಳು ಬರ್ತಾರೆ, ಶುಗರ್ ಕಂಟ್ರೋಲಲ್ಲಿ ಇರ್ತದೆ, ಆ ದಿವಸದ ಫಾಸ್ಟಿಂಗ್ ಬ್ಲಡ್ ಶುಗರ್ 110 ಇರುತ್ತೆ, ನಾರ್ಮಲ್ ಇರುತ್ತೆ. ಯಾಕೆಂದರೆ ಹಿಂದೆ 2 ದಿವಸ ಅವನು ಡಬಲ್ ಡೋಸ್ ಮಾತ್ರೆ ತಗೊಂಡಿರ್ತಾನೆ, ಡೋಸ್ ಜಾಸ್ತಿ ತಗೊಂಡಿರ್ತಾನೆ ಅವನ ಪಾಡಿಗೆ. ಆದರೆ ನಾವು ಗ್ಲೈಕೋಸಿಲೇಟೆಡ್ ಹೆಮೋಗ್ಲೋಬಿನ್ ನೋಡಿದಾಗ ಅದು 10ಕ್ಕಿಂತಲೂ ಜಾಸ್ತಿ ಇರುತ್ತೆ. ಅದರ ಅರ್ಥ ಏನು? ಕಳೆದ 3 ತಿಂಗಳು ಅವನು ಎರ್ರಾಬಿರಿಯಾಗಿ ಮಾತ್ರೆ ತಗೊಂಡಿರ್ತಾನೆ, 2 ದಿವಸ ಮೊದಲು ಜಾಸ್ತಿ ಡೋಸ್ ತಗೊಂಡು ಕಂಟ್ರೋಲ್ ಮಾಡ್ಕೊಂಡು ಬಂದಿರ್ತಾನೆ. ಅದು ಬಹಳ ಡೇಂಜರಸ್ ಸನ್ನಿವೇಶ. ಅಂತಹ ಅನ್ಕಂಟ್ರೋಲ್ಡ್ 3 ತಿಂಗಳಿಂದ ಯಾವುದೇ ಕಂಟ್ರೋಲ್ ಇಲ್ಲ, 2 ದಿವಸದಿಂದ ಡೋಸೇಜ್ ಅವನೇ ಜಾಸ್ತಿ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ನಮ್ಮ ಹತ್ರ ಬಂದು ಡಾಕ್ಟ್ರೇ ಹಲ್ಲು ತೆಗೀರಿ, ಏನಾಗೋದಿಲ್ಲ ನಾನಿದ್ದೇನೆ ಅಂತ ನಮಗೆ ಧೈರ್ಯ ಹೇಳುವಂಥ ರೋಗಿಗಳು ಇದ್ದಾರೆ. ಇಂತಹ ಸನ್ನಿವೇಶಗಳು ಆಗಬಾರ್ದು. ರೋಗಿಗಳು ಈ ರೋಗವನ್ನು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ರೋಗ ಅಂದರೆ ಈ ಡಯಾಬಿಟಿಸನ್ನು, ಔಷಧಿಗಳನ್ನು ವೈದ್ಯರ ಸಲಹೆ ಇಲ್ಲದೆ ದಯವಿಟ್ಟು ಚೇಂಜ್ ಮಾಡಬೇಡಿ ಅಂತ ಹೇಳಲಿಕ್ಕೆ ಇವತ್ತಿನ ದಿವಸ ಈ ಅವೇರ್ನೆಸ್ ಕೊಡುವಂಥ ಉದ್ದೇಶನೇ ಇಷ್ಟು. ಡಯಾಬಿಟಿಸಿನ ಔಷಧಿಯನ್ನು ಚಾಕ್ಲೇಟ್ ತಿಂದಾಗೆ ದಯವಿಟ್ಟು ತಿನ್ನಬೇಡಿ, ಅದು ಚಾಕ್ಲೇಟ್ ಅಲ್ಲ, ಅದು ಔಷಧಿನೇ. ಔಷಧಿಯನ್ನು ಔಷಧಿ ರೀತಿಯಲ್ಲೇ ತೆಗೆದುಕೊಳ್ಳಿ. ಹಾಗೆ ಮಾಡಿದರೆ ನಿಮ್ಮ ದೇಹದ ಆರೋಗ್ಯ ಖಂಡಿತವಾಗಿ ಚೆನ್ನಾಗಿರ್ತದೆ. 100 ವರ್ಷ ಬಾಳ್ಬೋದು. ಡಯಾಬಿಟಿಸ್ ಇದ್ದರೂ ನೀವು ಸಹ 100 ವರ್ಷ ಬದುಕಬಹುದು. ಬದುಕಿದ ನಿದರ್ಶನಗಳು ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಮಧುಮೇಹ ದಿನ ನವೆಂಬರ್ 14 ತಾರೀಕು ವಿಶ್ವದಾದ್ಯಂತ ಇದರೊಂದು ಮಧುಮೇಹಕ್ಕೆ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಮಧುಮೇಹ ರೋಗ ಅಂದರೆ ಏನು, ಇದರ ರೋಗ ಲಕ್ಷಣಗಳೇನು, ಯಾವ ರೀತಿಯಲ್ಲಿ ನಾವು ಇದಕ್ಕೆ ಬಗ್ಗೆ ಮುಂಜಾಗ್ರತೆ ವಹಿಸಿಕೊಳ್ಬೇಕೆನ್ನುವಂತಹ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಈಗ ಡಾಕ್ಟ್ರೇ, ರೋಗದ ಲಕ್ಷಣಗಳನ್ನು ಹೇಳಿದ್ರಿ, ಇದಕ್ಕೆ ಬೇಕಾದಂತಹ ತೊಂದರೆಗಳು, ದುಷ್ಪರಿಣಾಮಗಳ ಬಗ್ಗೆ ಹೇಳಿದ್ರಿ. ಈಗ ಮಧುಮೇಹ ರೋಗಿಗಳಿಗೂ ಅವರ ಹಲ್ಲುಗಳಿಗೂ ಏನಾದರೂ ಸಂಬಂಧ ಇದೆಯಾ? ಖಂಡಿತವಾಗಿ ಸಹ ಸಂಬಂಧ ಇದೆ. ನಮಗೆ ಹೆಚ್ಚಿನ 10 ಡಯಾಬಿಟಿಸ್ ರೋಗಿಗಳಲ್ಲಿ 5 ರೋಗಿಗಳು ದಂತ ಚಿಕಿತ್ಸಾಲಯದಲ್ಲಿ ಅವರನ್ನು ಡಯಾಗ್ನೋಸ್ ಮಾಡೋದು. ನಾವು ಸಾಮಾನ್ಯವಾಗಿ ನಮ್ಮ ದಂತ ಚಿಕಿತ್ಸಾಲಯ ಬಂದ ಎಲ್ಲ ರೋಗಿಗಳಿಗೆ ಹಿಸ್ಟ್ರಿ ತಗೊಳ್ಳೋದು ಅಂತೇಳಿ, ನಿಮಗೇನಾದರೂ ರೋಗ ಇದೆಯಾ,
ಯಾವುದಾದ್ರು ರೋಗದಿಂದ ಬಳಲ್ತಾ ಇದ್ದೀರಾ, ಯಾವುದಾದ್ರು ಔಷಧಿ ತಗೊಳ್ತಾ ಇದ್ದೀರಾ, ನಿಮ್ಮ ತಂದೆ ತಾಯಿಯಂದಿರಿಗೆ ಯಾವುದಾದ್ರೂ ರೋಗ ಇದೆಯಾ, ಹಾರ್ಟ್ ಅಟ್ಯಾಕ್ ಆಗಿತ್ತಾ, ನಿಮಗಾಗಿತ್ತಾ, ಈ ಎಲ್ಲ ಹಿಸ್ಟ್ರಿಗಳನ್ನು ನಾವು ತೆಗೆದುಕೊಳ್ಳೇಬೇಕು ಹಲ್ಲು ಕೀಳೋ ಮೊದಲು ಅಥವಾ ಯಾವುದೇ ಚಿಕಿತ್ಸೆ ನೀಡೋ ಬದಲು. ಹೀಗೆ ಕೇಳಿದಾಗ ಹೆಚ್ಚಿನವ್ರು ಏನು ಹೇಳ್ತಾರೆ, ಇಲ್ಲ ನನಗೇನಿಲ್ಲ ಡಾಕ್ಟ್ರೇ ಅಂತೇಳಿ. ತಂದೆ ತಾಯಿಗಳಿಗೆ ಶುಗರ್ ಇದೆಯಾ? ಹೌದು, ನನ್ನ ತಂದೆಗೆ 10 ವರ್ಷದಿಂದ ಡಯಾಬಿಟಿಸ್ ಇದೆ, ತಾಯಿಗೂ ಇದೆ. ನೀವು ಚೆಕ್ ಮಾಡಿದರೆ ಇಲ್ಲ, ವಯಸ್ಸೆಷ್ಟು 45, ಒಮ್ಮೆ ಚೆಕ್ ಮಾಡಿ ಅಂತ ಹೇಳಿದಾಗ ಚೆಕ್ ಮಾಡ್ಕೊಂಡು ಬಂದಾಗ ಶುಗರ್ 250 ಇರ್ತದೆ, ಅವನಿಗೆ ಗೊತ್ತೇ ಇರೋದಿಲ್ಲ. ಸೊ 10ರಲ್ಲಿ 3ರಿಂದ 4 ರೋಗಿಗಳು ನಾವೇ ಡಯಾಗ್ನೋಸ್ ಮಾಡೋದು. ಅಂದರೆ ಈ ಥರ ನಿಮ್ಗೆ ಇದೆ ಅಂಥೇಳಿ ನಾವು ಅವರಿಗೊಂದು ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು. ಆಮೇಲೆ ಅವರಿಗೆ ಹೇಳಿದಾಗ ಡಾಕ್ಟ್ರೇ ನಾನು ಹಲ್ಲು ಕೀಳೋದು ಈಗ ಬೇಡ, ನನಗೆ ಶುಗರ್ ಕಂಟ್ರೋಲ್ ಮಾಡ್ಕೊಂಡು ಬರ್ತೇನೆ ಅಂತ ಅವರೇ ಹೇಳ್ತಾರೆ. ಸೊ ಆ ರೋಗಿಗಳಲ್ಲಿ ಡಯಾಬಿಟಿಸ್ ಇದ್ದರೆ ನಮಗೆ ಬಾಯಿ ತೆರೆದಾಗ ಗೊತ್ತಾಗ್ತದೆ, ಒಂದು ವಿಶೇಷವಾದಂಥ ವಾಸನೆ, ಸ್ಮೆಲ್ ಇರುತ್ತೆ ಅವರಿಗೆ, ಅಸಿಟೋನ್ ಬ್ರೆತ್ ಅಂತ ಹೇಳಿ. ಅದು ಡಯಾಬಿಟಿಸ್ ಇರೋವರಿಗೆ ಬಾಯಿನಲ್ಲಿ ಒಸಡಿನಲ್ಲಿ ಪಯೋರಿಯಾ, ಪೆರಿಯೋಡಾಂಟೈಟಿಸ್ ಅಂತೇಳಿ, ಒಸಡಿನ ಆರೋಗ್ಯ ಚೆನ್ನಾಗಿರೋದಿಲ್ಲ, ಹಲ್ಲಿನ ಸುತ್ತ ಎಲುಬುಗಳು ಕರಗುವಂಥದ್ದು. ಹಲ್ಲಿನ ಎಕ್ಸ್ರೇ ತೆಗೆದ್ರೆ ನಮ್ಗೆ ಗೊತ್ತಾಗುತ್ತೆ, ಹಲ್ಲು ಫ್ಲೋಟ್ ಆಗ್ತಾ ಇರುತ್ತೆ, ಹಲ್ಲು ಅಲುಗಾಡ್ತಾ ಇರ್ತದೆ. ನಾರ್ಮಲ್ ವ್ಯಕ್ತಿಗೆ ಕಂಪೇರ್ ಮಾಡಿದರೆ ಹಲ್ಲು ಅಲುಗಾಡುವಂಥದ್ದು ಜಾಸ್ತಿ. ಪಯೋರಿಯಾ ಇರುತ್ತೆ, ಗಮ್ ಇನ್ಫೆಕ್ಷನ್, ಪೆರಿಯೋಡಾಂಟೈಟಿಸ್ ಜಾಸ್ತಿ ಇರುತ್ತೆ. ಒಸಡುಗಳ ಸುತ್ತ ಕೀವು ತುಂಬಿಕೊಂಡಿರುತ್ತೆ, ಸೋಂಕಾಗಿರುತ್ತೆ, ಇನ್ಫೆಕ್ಷನ್ ಆಗುವ ಸಾಧ್ಯತೆ ಅಲ್ಲಿ, ಅಂದರೆ ಡಿಫೆಕ್ಟಿವ್ ನ್ಯೂಟ್ರೋಫಿಲ್ಸ್ ಅಂತ ಹೇಳ್ತೇವೆ, ಅದರ ಕಾರಣದಿಂದಾಗಿ ಒಸಡು ಸೋಂಕಾಗುವ ಸಾಧ್ಯತೆ ಜಾಸ್ತಿ. ಬಾಯಿ ವಾಸನೆ ಇರ್ತದೆ, ಈ ಎಲ್ಲ ತೊಂದರೆಗಳು. ಮತ್ತು ಒಸಡಿನಲ್ಲಿ ರಕ್ತ ಒಸರ್ತಾ ಇರ್ತದೆ, ಯಾಕೆಂದರೆ ತುಂಬ ವರ್ಷಗಳ ಕಾಲ ಆ್ಯಂಟಿ ಡಯಾಬಿಟಿಕ್ ಡ್ರಗ್ ತಗೊಂಡ್ರೆ ಅವರಿಗೆ ಸಹ ರಕ್ತದಲ್ಲಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಅಥವಾ ಬೇರೆ ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾಗಿ ರಕ್ತ ಒಸರುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಬಾಯಿ ನೋಡಿದಾಗಲೇ ನಮಗೆ ಗೊತ್ತಾಗತ್ತೆ, ಹಲ್ಲನ್ನು ಟಚ್ ಮಾಡಿದಾಗಲೇ ನಮ್ಗೆ ಗೊತ್ತಾಗತ್ತೆ ಈ ಮನುಷ್ಯನಿಗೆ ಡಯಾಬಿಟಿಸ್ ಇರುವ ಸಾಧ್ಯತೆ ಇದೆ ಅಂತೇಳಿ. ಸೊ ಬಾಯಿ ಅನ್ನೋದು ಬ್ಯಾಕ್ಟೀರಿಯಾಗಳ ಗುಂಡಿ ಮತ್ತು ನಮಗೆ ಮಿರರ್ ಆಫ್ ಎ ಫಿಸಿಷಿಯನ್ ಅಂತೇಳಿ. ಬಾಯಿ ತೆರೆದಾಗ ನಮಗೆ ಬ್ರಹ್ಮಾಂಡವನ್ನೇ ನಾವು ನೋಡ್ತೀವಿ, ನಾವು ನೋಡಿ ಎಜುಕೇಟ್ ಮಾಡಿ ಹೇಳ್ತೇವೆ, ನೋಡಿ ನಿಮಗೆ ಈ ರೀತಿ ಆಗುವ ಸಾಧ್ಯತೆ ಇದೆ ಅಂತೇಳಿ. ಚೆಕ್ ಮಾಡಿದಾಗ ಗೊತ್ತಾಗತ್ತೆ. ಸೊ ಬಾಯಿಯನ್ನು ಯಾವತ್ತೂ ನಿರ್ಲಕ್ಷ್ಯ ಮಾಡಬೇಡಿ. ಡಯಾಬಿಟಿಸ್ ಇರೋರಿಗೆ ಬಾಯಿಯಲ್ಲಿ ಹಲವಾರು ತೊಂದರೆಗಳು ಯಾವತ್ತೂ ಇರ್ತದೆ. ಸೊ ನಿಮಗೆ ಡೌಟ್ ಬಂದರೆ ದಂತವೈದ್ಯರು ಯಾವತ್ತೂ ಅಷ್ಟೇ, ಡೌಟ್ ಬಂದ ಕೂಡಲೇ ಇಮಿಡಿಯೇಟ್ ಫಿಸಿಷಿಯನಿಗೆ ರೆಫರ್ ಮಾಡ್ತಾರೆ. ಯಾವುದೇ ದಂತವೈದ್ಯರು ಡಯಾಬಿಟಿಸಿಗೆ ಔಷಧಿ ಕೊಡೋದಿಲ್ಲ, ಬಟ್ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಒಂದು ವೈಟಲ್ ರೋಲನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ಹಲ್ಲು ಮತ್ತು ಮಧುಮೇಹಕ್ಕೆ ತುಂಬ ಸಂಬಂಧ ಇದೆ. ನಾವು ರೋಗಿಗಳಾಗಿದ್ದರೆ ಹಲ್ಲು ಕೀಳಲಿಕ್ಕಂತ ಆಗುವುದಿಲ್ಲ. ಮಧುಮೇಹ ಇದ್ದವರ ರೋಗ ಹಲ್ಲುಗಳನ್ನು ಕೀಳಬೇಕಿದ್ರೆ ಅದು ನಿಯಂತ್ರಣಕ್ಕೆ ಬರಬೇಕು. ಮತ್ತು ನಾವು ಹಲ್ಲು ಕೀಳೋದೇ ಇಲ್ಲ, ಹಲ್ಲು ಕೀಳ್ತೇವೆ ಯಾವಾಗ ಆ್ಯಂಟಿಬಯೋಟಿಕ್ ಕವರೇಜ್ ಕೊಡ್ತೇವೆ, ಯಾಕೆಂದರೆ ಸೋಂಕಾಗೋ ಸಾಧ್ಯತೆ ಇದೆ. ಮತ್ತು ಅವರ ಶುಗರನ್ನು ಯಾವತ್ತೂ ಕಂಟ್ರೋಲ್ ಮಾಡ್ತೇವೆ. ಅವರಿಗೆ ಬಾಯಿ ಯಾವಾಗಲೂ ಒದ್ದೆಯಾಗಿರ್ತದೆ, ವೆಟ್ಟಾಗಿರ್ತದೆ, ಅಲ್ಲಿ ಸೋಂಕಾಗೋ ಸಾಧ್ಯತೆ ಜಾಸ್ತಿ, ಗಾಯ ಒಣಗುವುದೇ ಇಲ್ಲ. ಬೇರೆ ದೇಹದ ಕೈಕಾಲುಗಳಲ್ಲಿ ಹುಣ್ಣಾದರೆ ಒಣಗೋದಿಲ್ಲ, ಇನ್ನು ಬಾಯಿನಲ್ಲಿ ಹೇಗೆ ಒಣಗ್ತದೆ? ಸೊ ಶುಗರನ್ನು ಕಂಟ್ರೋಲ್ ಮಾಡಿ, ಆ್ಯಂಟಿಬಯೋಟಿಕ್ ಕವರೇಜ್ ಮಾಡಿ, ಬಾಯಿಯಲ್ಲಿ ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡಿ, ಆಮೇಲೆ ನಾವು ಹಲ್ಲು ಕೀಳುವಂಥದ್ದು. ಇದರ ಬಗ್ಗೆ ವಿಶೇಷವಾದಂಥ ನಾವು ಕಾಳಜಿ ವಹಿಸ್ತೇವೆ. ಅಂತೂ ಮಧುಮೇಹಿಗಳ ಆ ಒಂದು ರೋಗ ಲಕ್ಷಣ ಪತ್ತೆಯಾಗುವುದು ಕೂಡ ಹೆಚ್ಚಿನ ಅಂಶ ಈ ಹಲ್ಲಿನ ನೋವು ಬಂದಾಗಲೇ ಎನ್ನುವಂತಹ ವಿಷಯವನ್ನು ತಾವು ಹೇಳ್ತಾ ಇದ್ರಿ. ಇದೀಗ ಮಧುಮೇಹ ಅಂತ ಹೇಳಿದರೆ ಒಂದು ನಿಧಾನವಾಗಿ ನಮ್ಮನ್ನು ನುಂಗುವ ರೋಗ, ಕೊಲ್ಲುವ ರೋಗ ಅಂತ ಒಂದು ಸಾಧಾರಣ ವಾಡಿಕೆಯಲ್ಲಿ ಹೇಳ್ತೇವೆ. ಯಾಕೆಂದರೆ ನಾವು ಮಧುಮೇಹದ ಬಗ್ಗೆ ಜಾಗ್ರತೆಯನ್ನು ತೆಗೆದುಕೊಳ್ಳದಿದ್ದರೆ ಅದು ನಮ್ಮನ್ನು ನಿಧಾನವಾಗಿ ಆವರಿಸಿಕೊಳ್ಳುತ್ತದೆ ಅಂತ ಹೇಳಿಕೊಂಡು, ಯಾವ ರೀತಿ ಇದಕ್ಕೆ ಮುಂಜಾಗ್ರತೆ ನಾವು ಮಾಡಿಕೊಳ್ಬೋದು? ಖಂಡಿತವಾಗಿ. ಸೊ ಡಯಾಬಿಟೀಸ್ನಿಂದಾಗಿ ರಾತ್ರಿ ಬೆಳಕಾಗೋದ್ರೊಳಗೆ ಯಾರೂ ಏನೂ ಆಗೋದಿಲ್ಲ. ಇದು ನಿಧಾನವಾಗಿ ಸ್ಲೋ ಕಿಲ್ಲರ್ ಅಂತ ನಾವು ಹೇಳ್ತೇವೆ. ಸೊ ಈ ರೋಗವನ್ನು ನಿಯಂತ್ರಣದಲ್ಲಿ ಇಡಬೇಕು. ನಾವು ಔಷಧಿ ತಗೊಳ್ಳೋದಾದರೆ ಇನ್ಸುಲಿನ್, ಟೈಪ್ 1 ಡಯಾಬಿಟಿಸ್ ಅಂತ ಏನು ಹೇಳ್ತೇವೆ, ಅದಕ್ಕೆ ಇನ್ಸುಲಿನ್ ಇಂಜೆಕ್ಷನ್, ಅದಕ್ಕೆ ಬೇರೆ ರಿಪ್ಲೇಸ್ಮೆಂಟ್ ಇಲ್ಲ, ಅದನ್ನು ತಗೊಳ್ಳೇಬೇಕಾಗತ್ತೆ. ಆದರೆ ಈ ಒಬೇಸಿಟಿಯಿಂದ ದೇಹದ ತೂಕ ಜಾಸ್ತಿಯಾಗಿ ಡಯಾಬಿಟಿಸ್ ಬಂದಿದ್ದರೆ ಅಂಥವರಿಗೆ ವೆಯ್ಟ್ ರಿಡಕ್ಷನ್ ಇಸ್ ಅ ಪ್ರೋಟೋಕಾಲ್. ನಾವು ಔಷಧಿಗಿಂತ ನಮ್ಮ ಡಯಟ್, ಆಹಾರ, ಡಯಾಬಿಟಿಕ್ ಡಯಟ್ ಅಂತಲೇ ಇದೆ. ಅದು ವೈದ್ಯರ ಬಳಿ ಹೋದರೆ ಡಯಾಬಿಟಿಷಿಯನ್ ಅಂತ ಇರ್ತಾರೆ, ಅವರು ಇಂಥದ್ದೇ ಆಹಾರ ತಿನ್ನಿ, ನಾವು ತಿನ್ನುವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ನ ಅಂಶ ಕಡಿಮೆ ಇರಬೇಕು. ಕಾರ್ಬೋಹೈಡ್ರೇಟ್, ಪಿಷ್ಟ, ಶರ್ಕರ ಪಿಷ್ಟ ಅಂತ ಹೇಳ್ತೇವೆ. ಪ್ರೋಟೀನ್ ಇರ್ಬೋದು, ವೈಟಮಿನ್ ಇರ್ಬೋದು, ಖನಿಜಾಂಶ ಇರ್ಬೋದು, ಮತ್ತು ಕೊಬ್ಬು ಇರ್ಬೋದು, ಲವಣ ಇರ್ಬೋದು, ಇದನ್ನೆಲ್ಲ ಒಂದು ಸಮ್ಮಿಶ್ರವಾದಂಥ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಬೇಕು. ಎಲ್ಲರಿಗೂ ಗೊತ್ತಿದೆ ಈ ಆಹಾರ, ಈ ಕಾರ್ಬೋಹೈಡ್ರೇಟ್ ಅಂದರೆ ರೈಸ್ ಕಡಿಮೆ ಮಾಡಿ ಬೇರೆ ಸಾಧಾರಣವಾಗಿ ಚಪಾತಿ ತಿನ್ನಬೇಕು ಅಂತ ಹೇಳ್ತಾರೆ, ರಾಗಿ ದೋಸೆ. ಹೌದು, ಇದು ಉದ್ದೇಶ ಇಷ್ಟೇ, ಜಾಸ್ತಿ ಪ್ರೋಟೀನ್ ಇರುವಂಥದ್ದು, ಕಡಿಮೆ ಕಾರ್ಬೋಹೈಡ್ರೇಟ್ ಇರಬೇಕು ಅಂತ ಹೇಳೋ ಒಂದು ಉದ್ದೇಶ ಅಷ್ಟೇ. ಹೆಚ್ಚಿನ ಡಯಾಬಿಟೀಸನ್ನು ನಮ್ಮ ಆಹಾರದಲ್ಲಿ ಮಾರ್ಪಾಡು ಮಾಡಿ ಔಷಧಿ ಇಲ್ಲದೆ ಕಂಟ್ರೋಲ್ ಮಾಡಿದರೆ ಅದರಷ್ಟು ಬೆಸ್ಟ್ ಯಾವುದೂ ಇಲ್ಲ. ದೇಹದ ತೂಕವನ್ನು ರೆಡ್ಯೂಸ್ ಮಾಡಬೇಕು.
ಓವರ್ ವೆಯ್ಟ್, ಒಬೇಸಿಟಿ. ಅದಕ್ಕೆ ನಾವು ನಿಯಮಿತವಾದಂಥ ವ್ಯಾಯಾಮ, ರೆಗ್ಯುಲರ್ ಎಕ್ಸಸೈಸ್ ಮಾಡಿದಾಗ ನಮ್ಮ ಸ್ನಾಯುಗಳಿಗೆ ರಕ್ತ ಪರಿಚಲನೆ ಜಾಸ್ತಿಯಾಗಿ ನಮ್ಮ ದೇಹದಲ್ಲಿ ಎಕ್ಸ್ಟ್ರಾ ಇರುವಂಥ ಗ್ಲೂಕೋಸ್ ಜಾಸ್ತಿ ಆದಾಗ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗ್ತದೆ ಲಿವರ್ನಲ್ಲಿ. ಆ ಗ್ಲೈಕೋಜನ್ ಪುನಃ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಅದರಿಂದ ಶಕ್ತಿ ಬಿಡುಗಡೆಯಾಗಿ ಎಕ್ಸ್ಟ್ರೆಸ್ ಕೊಬ್ಬು ಕರಗ್ತದೆ. ನಮ್ಮ ದೇಹಕ್ಕೆ ಬೇಕಾದ ಇದು ಗ್ಲೂಕೋಸನ್ನು ದೇಹದಿಂದಲೇ ಪಡೆದುಕೊಳ್ಳುವಂಥದ್ದು. ಸೊ ರೆಗ್ಯುಲರ್ ಎಕ್ಸಸೈಸ್, ವೆಯ್ಟ್ ರಿಡಕ್ಷನ್ ಮಾಡಬೇಕು. ಆಹಾರ, ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು. ಸಮತೋಲಿತ ಆಹಾರ, ಡಯಾಬಿಟಿಕ್ ಡಯಟನ್ನೇ ನಾನು ಅದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಯದ ಅಭಾವದಿಂದ ಯಾವುದು ಆಹಾರ ತಿನ್ನಬೇಕು ಅಂತ ಹೇಳಲಿಕ್ಕಾಗಲ್ಲ. ಆದರೆ ವೈದ್ಯರು ಸೂಚಿಸಿದಂಥ ಆಹಾರವನ್ನು ನಿಯಮಿತ, ಮೂಲ ಆಹಾರ ಬೆಸ್ಟ್. ಈ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಮುತ್ತಾತಂದ್ರೆ ಏನು ತಿಂತಾಯಿದ್ರು? ಮೂಲ ಆಹಾರ ಅಂತೇಳಿ, ಕಚ್ಚಾ ಆಹಾರಗಳು, ಏನದು ನಾನ್ ಅಡಲ್ಟ್ರೇಟೆಡ್ ಹಸಿ ತರಕಾರಿ, ಸೊಪ್ಪು ಅಂಥ ಆಹಾರ ಪದಾರ್ಥಗಳು, ಗೆಡ್ಡೆ ಗೆಣಸುಗಳೆಲ್ಲ ಒಳ್ಳೆಯದು. ಈಗಿನ ಹಾಗೆ ರಾಸಾಯನಿಕಯುಕ್ತವಾದಂಥ ಪ್ರಿಸರ್ವೇಟಿವ್ ಇರುವಂತಹ ಈ ಆಹಾರ ಪದಾರ್ಥಗಳು, ಜಂಕ್ ಫುಡ್ಗಳು, ರೆಡಿ ಫುಡ್ಗಳು ಖಂಡಿತವಾಗಿ ಒಳ್ಳೆಯದಲ್ಲ. ಅಂತಹ ಆಹಾರಗಳನ್ನು ಬಿಟ್ಟು ಮೂಲ ಆಹಾರಗಳಿಗೆ ಜಾಸ್ತಿ ಒತ್ತು ಕೊಟ್ಟರೆ ಖಂಡಿತವಾಗಿ ಸಹ ಫುಡ್, ಡಯಟ್, ಎಕ್ಸಸೈಸ್ ಮಾಡುತ್ತಾ ವೆಯ್ಟ್ ರಿಡಕ್ಷನ್ ಮಾಡಿದರೆ, ಪ್ಲಸ್ ಒತ್ತಡರಹಿತ ಜೀವನ. ಒತ್ತಡರಹಿತ ಅಂದರೆ ಈಗಿನ ಜೀವನದ ಶೈಲಿನಲ್ಲಿ ಹೇಗಾಗಿದೆ ಅಂದರೆ 24 ಗಂಟೆನೂ ಸಾಕಾಗಲ್ಲ. ಕಂಪ್ಯೂಟರ್ ಮುಂದೆ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ದೇಹದಲ್ಲಿ ಟೆನ್ಷನ್ ಜಾಸ್ತಿ ಆದಾಗ ಹಾರ್ಮೋನ್, ರಸದೂತ ಜಾಸ್ತಿ ಬರ್ತದೆ, ಅಡ್ರಿನಲಿನ್, ನಾರ್ ಅಡ್ರಿನಲಿನ್. ಅದು ಏನಾಗ್ತದೆ, ದೇಹದಲ್ಲಿ ವಿಪರೀತವಾದಂಥ ಕೆಮಿಕಲ್ ರಿಯಾಕ್ಷನಿಗೆ ಕಾರಣ ಆಗ್ತದೆ. ಮತ್ತು ಜೀವಕೋಶಗಳು ಅಲರ್ಟ್ ಆಗಿರ್ತದೆ, ಇನ್ಸುಲಿನ್ ಇನ್ಸೆನ್ಸಿಟಿವ್ ಆಗುತ್ತೆ, ಭಾಳಷ್ಟು ತೊಂದರೆಗಳಿಗೆ. ಸೊ ಒತ್ತಡರಹಿತ ಬದುಕನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಸಹ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಬೋದು. ಟೈಪ್ 2 ಡಯಾಬಿಟಿಸನ್ನು ಆದಷ್ಟು ಔಷಧಿ ಇಲ್ಲದೆ ಕಂಟ್ರೋಲ್ ಮಾಡಿದರೆ ಒಳ್ಳೆಯದು. ಟೈಪ್ 1ಗೆ ಬಹುಶಃ ಇನ್ಸುಲಿನ್ಗೆ ರಿಪ್ಲೇಸ್ಮೆಂಟ್ ಇಲ್ಲ, ವೈದ್ಯರು ಹೇಳಿದಾಗೆ ಕೇಳಬೇಕಾಗತ್ತೆ. ಟೈಪ್ 2 ಡಯಾಬಿಟಿಸ್ನಲ್ಲಿ ಔಷಧಿಯನ್ನು ನಿಮಗಿಷ್ಟ ಬಂದನ್ನು ತೆಗೆದುಕೊಳ್ಬೇಡಿ. ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳಬೇಡಿ. ರೆಗ್ಯುಲರ್ ಡಯಟ್, ಫುಡ್ ಹ್ಯಾಬಿಟ್ಸಿಂದ ನಿಮ್ಮ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ಮಧುಮೇಹ ದಿನ ನವೆಂಬರ್ 14ರಂದು ಈ ಮಧುಮೇಹ ರೋಗದ ಬಗ್ಗೆ ಜಾಗೃತಿ, ತಿಳುವಳಿಕೆ ಮೂಡಿಸುವಂತಹ ಒಂದು ದಿನವಾಗಿ ಇದನ್ನು ಆಚರಿಸ್ತಾ ಇದ್ದಾರೆ. ಇದರ ಬಗ್ಗೆ ಬಹಳ ಒಳ್ಳೆಯ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. 2 ವಿಧದ ಆ ಒಂದು ಮಧುಮೇಹ ರೋಗದ ಲಕ್ಷಣಗಳನ್ನು ಅವರು ಹೇಳಿದರು. ಯಾವುದೇ ಕಾರಣಕ್ಕೂ ವೈದ್ಯರ ಸಲಹೆ ಇಲ್ಲದೆ ನಮ್ಮ ಔಷಧವನ್ನು ನಾವೇ ನಿರ್ಧರಿಸುವುದು ಬೇಡ. ನಮ್ಮ ಜೀವನ ಶೈಲಿಯಲ್ಲಿ ಆ ರೋಗವನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿ ಇದೆ. ಆ ಶಕ್ತಿ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟರ್. ಧನ್ಯವಾದ.